ಬಾಳೆಯೂರಿನಲ್ಲಿ ಶ್ರೀ ಗುಳಿಗ ಕೊರಗ ತನಿಯ ದೈವ ಸನ್ನಿಧಿಯಲ್ಲಿ 9ನೇ ವರ್ಷದ ಕೋಲೋತ್ಸವ ಅದ್ಧೂರಿಯಾಗಿ ನೆರವೇರಿತು. ಬಾಳೆಯೂರಿನ ಶ್ರೀ ಗುಳಿಗ ಕೊರಗ ತನಿಯ ದೈವ ಸನ್ನಿಧಿಯಲ್ಲಿ 9ನೇ ವರ್ಷದ ಕೋಲೋತ್ಸವವು ಮಾರ್ಚ್ 15ರಂದು ಭಕ್ತಿಭಾವ ಹಾಗೂ ಸಂಭ್ರಮದಿಂದ ಅದ್ಧೂರಿಯಾಗಿ ನಡೆಯಿತು. ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಹಾಗೂ ಶ್ರೀ ಯೋಗೇಶ ಕಲ್ಯಾಣ ತಾಯ ಮಾರ್ಗದರ್ಶನದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಕೋಲೋತ್ಸವದ ಅಂಗವಾಗಿ ಬೆಳಗ್ಗಿನಿಂದಲೇ ವಿವಿಧ ಪೂಜಾ ವಿಧಿವಿಧಾನಗಳು, ಭಕ್ತಿಪೂರ್ವಕ ಪ್ರಾರ್ಥನೆಗಳು ಹಾಗೂ ಸಂಪ್ರದಾಯಬದ್ಧ ಆಚರಣೆಗಳು ನೆರವೇರಿದವು. ಕಾರ್ಯಕ್ರಮದಲ್ಲಿ ಭಕ್ತರು ದೈವದ ದರ್ಶನ ಪಡೆದು ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡರು. ಕೋಲೋತ್ಸವದ ಪ್ರಮುಖ ಅಂಗವಾಗಿ ಸಂಪ್ರದಾಯಬದ್ಧ ದೈವ ಸೇವೆ ಮತ್ತು ಧಾರ್ಮಿಕ ವಿಧಿವಿಧಾನಗಳು ನಡೆದಿದ್ದವು. ಸ್ಥಳೀಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಸನ್ನಿಧಿಯ ಆವರಣದಲ್ಲಿ ದಿನವಿಡೀ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದ್ದು, ಭಕ್ತರಿಗೆ ಪ್ರಸಾದ ವಿತರಣೆ ಸಹ ಏರ್ಪಡಿಸಲಾಗಿತ್ತು. ದೈವದ ಆಶೀರ್ವಾದ ಪಡೆಯಲು ಬಂದ ಭಕ್ತರು ಭಕ್ತಿಭಾವದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೋಲೋತ್ಸವವನ್ನು ಯಶಸ್ವಿಗೊಳಿಸಿದರು. ಈ ಪವಿತ್ರ ಸಂದರ್ಭದಲ್ಲಿ ಭಾಗವಹಿಸಿದ ಭಕ್ತರು ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರಮಿಸಿದ ಸಂಘಾಟಕರು ಮತ್ತು ಸೇವಕರಿಗೆ ಸನ್ನಿಧಿ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸಲಾಯಿತು. ವಿಚಾರ ಹೊಡ್ತಾನೆ ಬಿಡ ಕಲಾರ್ದ ಮುಜಿ ಮುಟ್ಟಿ ಬೀರ ಹೊತ್ತೊಂಡೆ ಅದು ಲಾಕಂಡ ಕಲಾರ್ದ ಮುಜಿ ಮುಟ್ಟಿ ಬೀರ ಹೊತ್ತೊಂಡೆ ಆಡ ಕಲಾರ್ದ ಮುಜಿ ಮುಟ್ಟಿ ಬೀರ ಹೊತ್ತಿಲ್ಲ ಎಕ್ಕಾನಿಸದ ವ್ಯವಹಾರ ಸಾಕು